ಈಗ ರಿಯಂಬರ್ಸ್ಮೆಂಟ್ ಕೊಡೋದಾದ್ರೂ ಸರ್ಕಾರಿ ನೌಕರರಿಗೆ ಬೆಡ್ ಚಾರ್ಜ್ 25 ಲಕ್ಷ ಅದು ಇದೆಲ್ಲ ಕೊಡ್ತಾರಾ? ಯಾವ ಕಾರಣಕ್ಕೂ ಕೊಡಲ್ಲ. ಹಾಗಾಗಿ ಈಗ ನೋಡಿ ಎಕ್ಸ್ಪ್ಲೈಟ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಪ್ರೈವೇಟ್ ಹಾಸ್ಪಿಟ್ಲಿಂದ. ಹೌದು, ಸಿಕ್ಕಾಪಟ್ಟೆ ಎಕ್ಸ್ಪ್ಲೈಟ್ ಆಗ್ತಾ ಇದೆ. ಬಡವರು ಎಲ್ಲಿಂದ ಕೊಡ್ತಾರೆ? ಹೌದು ನೋಡಿ ಮೊನ್ನೆ ಒಂದು ಇನ್ಸಿಡೆಂಟ್, ಬೇಬಿ ನಾಯ್ಕ್ ಅಂತೇಳಿ ಇದರಲ್ಲಿ ಎಜೆ ಶೆಟ್ಟರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಅವರು ಟ್ರೀಟ್ಮೆಂಟ್ ಎಲ್ಲ ಆಯ್ತು. ಪಾಪ ಅವರಿಗೆ 7 ಲಕ್ಷ ಚಿಲ್ಲರೆ 5 ಲಕ್ಷ ಚಿಲ್ಲರೆ ಕಟ್ಟಿದ್ದಾರೆ. ಇನ್ನು 3 ಲಕ್ಷ ಕಟ್ಟು ಇನ್ನೂ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. DC ಅವರಿಗೆ ಫೋನ್ ಮಾಡಿದೆ, ಇದು ದಯವಿಟ್ಟು ನಿಮ್ಮ ಈ ಪೇಷಂಟ್ ನ ನೀವು ಆಯುಷ್ಮಾನ್ ಇದ್ರೊಳಗೆ ಕನ್ಸಿಡರ್ ಮಾಡಿ ಅವ್ರ ಬಿಲ್ ನ ವೇವ್ ಮಾಡ್ಬೇಕು ಅಂತ ಹೇಳಿದೆ. ಆಗ DC ಅವ್ರ ಪಾಪ ಮನ್ಸು ಮಾಡಿ ಏನೋ ಮಾಡಿ ಆ ಬಿಲ್ ನ ಆಯುಷ್ಮಾನ್ ಅಲ್ಲಿ ತಂದು ಅವ್ರಿಗೆ 5 ಲಕ್ಷ ಬಚಾವ್ ಮಾಡಿದ್ರು. ಇದು ಒಂದ್ಸರಿ ನಂದೇನ್ ಅಭಿಪ್ರಾಯ ಇದೆ ಅಂದ್ರೆ, ಯಾರಾದ್ರೂ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಆಗಿ ನಾನ್ ಜೀವ ಉಳಿಸ್ಕೋಬೇಕು ಅಂತ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲ ಕಡೆ ಹೋಗಿ ಅಡ್ಮಿಟ್ ಆಗ್ತೀನಿ. ಅಡ್ಮಿಟ್ ಆಗಿದ ತಕ್ಷಣ ನೀವು ಅವರು ನಮಗೆ ಗೌರ್ಮೆಂಟ್ ಇಂದ ಸರ್ಟಿಫಿಕೇಟ್ ತಗೊಂಡೋಗಿಲ್ಲ, DS ಇಂದ ಸೈನ್ ಮಾಡ್ಕೊಂಡು ಹೋಗಿಲ್ಲ, ಆ ಕಾನೂನೆಲ್ಲ ಆದ್ಮೇಲೆ ತಗೊಳ್ರಿ. ನನಗ್ ಜೀವ ಉಳಿಸ್ಕೊಳಕ್ ನಾನು ಓಡೋಗಿ ಅಡ್ಮಿಟ್ ಆಗ್ತೀನಿ. ಅಡ್ಮಿಟ್ ಆದಾಗ ನೀವು ಯಾರು ಅಡ್ಮಿಟ್ ಅವರು ಆರ್ಥಿಕವಾಗಿ BPL ಕಾರ್ಡ್ ಇದೆಯಾ, APL ಕಾರ್ಡ್ ಇದೆಯಾ, ಏನಿದೆ ನೋಡಿ ಅವ್ರನ್ನೆಲ್ಲ ಆಧಾರ್ ಕಾರ್ಡ್ ತಗೊಂಡು ಅವ್ರನ್ನ ನೀವು ಅದಕ್ಕೆ ಇದರಲ್ಲಿ ಆಯುಷ್ಮಾನ್ ನಲ್ಲಿ ಗೌರ್ಮೆಂಟ್ ಇದ್ರೊಳಗಡೆ ಸೇರಿಸಿ. ಇದು BBMP ಅಲ್ಲಿ ಆಗ್ತಾ ಇಲ್ವಾ ಬೆಂಗಳೂರಲ್ಲಿ? ಇದು ಏಕ ಆಗ್ಬೇಕು ಅಂದ್ರೆ ಫಸ್ಟ್ ನೀವು ಪ್ರೈವೇಟ್ ಹಾಸ್ಪಿಟಲ್ ಬೆಡ್ಗಳು ನಿಮ್ ಕಂಟ್ರೋಲ್ ಇದ್ದು ನೀವೆಲ್ಲ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇದೆ ಅಂತ ಡಿಸ್ಪ್ಲೇ ಆಗ್ಬೇಕು ನರ್ಸಿಂಗ್ ಹೋಮ್ ಮುಂದೆ. ಡಿಸ್ಪ್ಲೇ ಇದುವರೆಗೂ ಒಂದು ನರ್ಸಿಂಗ್ ಹೋಮ್ ಮುಂದೆ ಡಿಸ್ಪ್ಲೇ ಮಾಡಿಲ್ಲ. ಇದು ದೊಡ್ಡ ಬಿಸ್ನೆಸ್ ಆಗಿದೆ ಕೋವಿಡ್ ಲೆಕ್ಕಾಚಾರದಲ್ಲಿ. ಹಾಗಾಗಿ ನೋಡಿ 35-30 ರೂಪಾಯಿ ಬೆಡ್ ಚಾರ್ಜ್ ಮಾಡ್ತಾರೆ. ಗೌರ್ಮೆಂಟ್ ನೀವು ನಿಮಗೆ ಕೊಡ್ಬೇಕಾಗಿರ್ತಕ್ಕಂಥದ್ದು 2,000. 35,000 × 10 ಆದ್ರೆ 3.5 ಲಕ್ಷ ಅಲ್ಲೇ ಆಯ್ತಲ್ಲ ಸರ್. ಈಗ ಎಲ್ಲಿಂದ ಬಡವ ಕಟ್ತಾನೆ ಹೇಳಿ?